ದೂರದ ಮರಳುಗಾಡು ರಾಷ್ಟ್ರ ಸೌದಿ ಅರೇಬಿಯಾದಲ್ಲಿ ದುಡಿದು ತನ್ನದೇ ಸಾಮ್ರಾಜ್ಯವನ್ನ ಕಟ್ಟಿ ಅಲ್ಲಿನ ದೊರೆಗಳಿಂದ ಪ್ರಶಂಸೆ ಪಡೆದು ಉದ್ಯಮದಲ್ಲಿ ಶಿಖರದೆತ್ತರಕ್ಕೆ ಬೆಳೆದ ವ್ಯಕ್ತಿತ್ವ ಅವರದ್ದು. ತನ್ನ ಸಾರಥ್ಯದ ಸಂಸ್ಥೆಯಲ್ಲಿ ಸರಿಸುಮಾರು 10,000ಕ್ಕೂ ಅಧಿಕ ಜನರಿಗೆ ಉದ್ಯೋಗವನ್ನ ನೀಡಿ ಅನ್ನದಾತ ಎನಿಸಿಕೊಂಡವರು. ತುಳುನಾಡ ಮಣ್ಣಿನ ಮಗನಾಗಿರುವ ಇವರು ಸಪ್ತ ಸಾಗರದಾಚೆ ತಮ್ಮ ಪಾರುಪತ್ಯ ಸ್ಥಾಪಿಸಿದಾದ್ರೂ ಹೇಗೆ? ಯಾರು ಈ ವ್ಯಕ್ತಿ? ಈ ಸ್ಟೋರಿ ನೋಡಿ. ದೊಡ್ಡದಾದ ಕನಸು ಮತ್ತು ಹಠಬಿಡದ ಛಲವೊಂದಿದ್ರೆ ಜೀವನದಲ್ಲಿ ಯಶಸ್ಸು ಸಾಧಿಸಬಹುದು ಅನ್ನೋದನ್ನ ಹಲವು ಕರಾವಳಿಗರು, ಅದರಲ್ಲೂ ನಮ್ಮ ತುಳುವರು ನಿರೂಪಿಸಿದ್ದಾರೆ. ಅದರಂತೆ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಹೊರವಲಯದ ಮುಲ್ಕಿಯ ಕರ್ನಿರೆ ಎಂಬ ಕುಗ್ರಾಮದಿಂದ ಸಪ್ತ ಸಾಗರದಾಚೆ ಇರುವ ಕೊಲ್ಲಿ ರಾಷ್ಟ್ರ ಸೌದಿ ಅರೇಬಿಯಾದಲ್ಲಿ ತನ್ನದೇ ಸಾಮ್ರಾಜ್ಯ ನಿರ್ಮಿಸಿ ಪ್ರೀಮಿಯಂ ರೆಸಿಡೆನ್ಸಿ ಅರ್ಥಾತ್ ಗ್ರೀನ್ ಕಾರ್ಡ್ ಪಡೆದ ಕೆಲವೇ ಭಾರತೀಯರ ಸಾಲಿಗೆ ಎಕ್ಸ್ಪರ್ಟೈಸ್ ಕಾಂಟ್ರಾಕ್ಟಿಂಗ್ ಲಿಮಿಟೆಡ್ನ ಉಪಾಧ್ಯಕ್ಷ ಕೆಎಸ್ ಶೇಖ್ ಕರ್ನಿರೆ ಅವರು ಸೇರಿ ಇತಿಹಾಸವನ್ನ ನಿರ್ಮಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮುಲ್ಕಿ ತಾಲೂಕಿನ ಕರ್ನಿರೆ ಗ್ರಾಮದಲ್ಲಿ ದಿವಂಗತ ಹಾಜಿ ಕೆಎಸ್ ಸಯೀದ್ ಹಾಗೂ ಅಮೀನಾ ದಂಪತಿ ತಮ್ಮ 11 ಮಕ್ಕಳೊಂದಿಗೆ ಸಂಸಾರದ ನೌಕೆಯನ್ನ ಸಾಗಿಸಿದವರು. ಈ ತುಂಬು ಸಂಸಾರದಲ್ಲಿ ಕೆಎಸ್ ಶೇಖ್ ಹಿರಿಯವರು. ಸಾಮಾಜಿಕ ನೇತಾರರಾಗಿದ್ದ ಹಾಜಿ ಕೆಎಸ್ ಸಯೀದ್ ತಮ್ಮ ಗ್ರಾಮದಲ್ಲಿರುವ ಎಲ್ಲರೊಂದಿಗೆ ಆತ್ಮೀಯತೆಯಿಂದ ಬೆರಿತಾ ಇದ್ರು. ಇದನ್ನ ಇಂದಿಗೂ ಹಲವರು ಸ್ಮರಿಸುತ್ತಾರೆ. ಈ ಗೌರವಸ್ಥ ಕುಟುಂಬದ ಮತ್ತೊಂದು ವಿಶೇಷತೆ ಅಂದ್ರೆ 6 ಸಹೋದರರು ಕೂಡ ಒಟ್ಟಿಗೆ ಒಂದೇ ಕಂಪನಿಯಲ್ಲಿ ತಮ್ಮ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ. ಆಟೋಮೊಬೈಲ್ ಇಂಜಿನಿಯರಿಂಗ್ನಲ್ಲಿ ಪದವಿ ಪಡೆದ ಮುಲ್ಕಿ ಮೂಲದ ಶೇಖ್ ಕರ್ನಿರೆ 1999ರಲ್ಲಿ ತನ್ನ 5 ಸಹೋದರರೊಂದಿಗೆ ಸೇರಿ ಸೌದಿಯಲ್ಲಿ ಎಕ್ಸ್ಪರ್ಟೈಸ್ ಕಂಪನಿಯನ್ನ ಸ್ಥಾಪಿಸುತ್ತಾರೆ. 5,000ಕ್ಕೂ ಹೆಚ್ಚು ಅತ್ಯಾಧುನಿಕ ತಂತ್ರಜ್ಞಾನದ ಸಲಕರಣೆಗಳನ್ನ ಹೊಂದಿರುವ ಈ ಕಂಪನಿಯು ಸೌದಿ ಅರೇಬಿಯಾದ ಹೆಸರಾಂತ ಕೈಗಾರಿಕಾ ಸೇವಾ ಪೂರೈಕೆದಾರರಾಗಿದ್ದಾರೆ. ಸದ್ಯ ಶೇಖ್ ಕರ್ನಿರೆ ಸಾರಥ್ಯದ ಎಕ್ಸ್ಪರ್ಟೈಸ್ ಕಂಪನಿಯಲ್ಲಿ 20 ದೇಶಗಳ ಸರಿಸುಮಾರು 10,000ಕ್ಕೂ ಅಧಿಕ ಜನ ಉದ್ಯೋಗಿಗಳಾಗಿದ್ದಾರೆ. ಅದರಲ್ಲೂ ಹೆಚ್ಚಿನವರು ಭಾರತೀಯರಾಗಿದ್ದರೂ ಮಂಗಳೂರಿಗರಿಗೆ ಮೊದಲ ಆದ್ಯತೆಯನ್ನ ನೀಡಿದ್ದಾರೆ. ಇಷ್ಟೆಲ್ಲ ಪುಣ್ಯ ಕೆಲಸ ಮಾಡಿದ ಶೇಖ್ ಹೇಳೋದು, ಇದು ನನ್ನ ಜೀವನದ ಹೆಮ್ಮೆಯ ಕ್ಷಣವಾಗಿದೆ. ಸೌದಿ ಅರೇಬಿಯಾದ ರಾಜ ಸಲ್ಮಾನ್, ಯುವರಾಜ ಮೊಹಮ್ಮದ್ ಬಿನ್ ಸಲ್ಮಾನ್ ಮತ್ತು ಇಡೀ ಸೌದಿ ಸರ್ಕಾರಕ್ಕೆ ನಾನು ಆಭಾರಿಯಾಗಿದ್ದೇನೆ ಎಂದು. ನನಗೆ ಸೌದಿ ಅರೇಬಿಯಾದ ಸರ್ಕಾರದಿಂದ ಪರ್ಮನೆಂಟ್ ಪ್ರೀಮಿಯಂ ರೆಸಿಡೆನ್ಸಿ ಸಿಕ್ಕಿದೆ. ಇದು ತುಂಬಾ ಸಂತೋಷದ ವಿಷಯ. ಇದಕ್ಕಾಗಿ ನಾನು ಸೌದಿ ಅರೇಬಿಯಾದ ಕಿಂಗ್ ಸಲ್ಮಾನ್ ಅಂಡ್ ಕ್ರೌನ್ ಪ್ರಿನ್ಸ್ ಮೊಹಮ್ಮದ್ ಬಿನ್ ಸಲ್ಮಾನ್ ರವರಿಗೆ ಧನ್ಯವಾದವನ್ನು ಅರ್ಪಿಸುತ್ತಾ ಇದ್ದೇನೆ. ನಾನು ಕರ್ನಾಟಕದ ಮಂಗಳೂರು ತಾಲೂಕಿನ ಕರ್ನಿರೆ ಎಂಬ ಪುಟ್ಟ ಗ್ರಾಮದಿಂದ ಸೌದಿ ಅರೇಬಿಯಾಕ್ಕೆ 35 ವರ್ಷದ ಹಿಂದೆ ಬಂದು ಒಂದು ದೊಡ್ಡ ಕನಸಿನಿಂದ ಬಂದು ಆ ಕನಸು ನನ್ನದು ದೇವರ ದಯದಿಂದ ಸಾಕಾರ ಆಗಿದೆ. ಈ ನಮ್ಮ ಕಂಪನಿಯಲ್ಲಿ 20 ದೇಶದ ಸುಮಾರು 10,000ಕ್ಕೂ ಹೆಚ್ಚಿನ ಕೆಲಸಗಾರರು ಇದ್ದಾರೆ. ಇದರಲ್ಲಿ ನಮ್ಮ ಕರ್ನಾಟಕದ, ಅದರಲ್ಲೂ ನಮ್ಮ ಮಂಗಳೂರಿನ ಹೆಚ್ಚಿನ ಕೆಲಸಗಾರರು ತಮ್ಮ ಸೇವೆಯನ್ನು ಮಾಡುತ್ತಾ ಇದ್ದಾರೆ. ಮಂಗಳೂರಿನವನಾದ ನನಗೆ ಇದು ತುಂಬಾ ಹೆಮ್ಮೆಯ ವಿಷಯ. ನನಗೆ ಈ ಸಿಕ್ಕಿದ ಗೌರವ ನನ್ನ ಹಾಗೂ ಇದಕ್ಕೆ ಸಹಕರಿಸಿದಂತಹ ಎಲ್ಲ ನನ್ನ ಕಂಪನಿಯ ಎಂಪ್ಲಾಯೀಸ್ಗೂ ಹಾಗೂ ನನ್ನ ಎಲ್ಲ ಹಿತೈಷಿಗಳಿಗೂ ನಾನು ನನ್ನ ಶುಭವನ್ನು ಹಾರೈಸುತ್ತೇನೆ. ಒಟ್ಟಿನಲ್ಲಿ ಸೌದಿ ಅರೇಬಿಯಾದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆದ್ರು ಇಂದಿಗೂ ಶೇಖ್
ತಾನು ಮಂಗಳೂರಿಗ ಅಂತ ಹೆಮ್ಮೆಯಿಂದ ಹೇಳಿಕೊಳ್ತಾರೆ. ಮಹಾಮಾರಿ ಕೊರೋನಾ ಸಾಂಕ್ರಾಮಿಕ ಕಾಲದಲ್ಲಿ 10ಕ್ಕೂ ಅಧಿಕ ಚಾರ್ಟೆಡ್ ಫ್ಲೈಟ್ಗಳ ಮೂಲಕ ವಿವಿಧ ಭಾಗಗಳಿಗೆ ತನ್ನ ಕಂಪನಿಯ 2,000ಕ್ಕೂ ಅಧಿಕ ಉದ್ಯೋಗಿಗಳನ್ನ ತಾಯ್ನಾಡಿಗೆ ಸೇರಿಸಿ ತಮ್ಮ ಮಾನವೀಯತೆಯನ್ನ ಮೆರೆದಿದ್ದಾರೆ. ಇವರಿಂದಲೇ ನಮ್ಮ ಕರಾವಳಿಗೆ, ನಮ್ಮ ಮಣ್ಣಿನ ಪಾವಿತ್ರ್ಯಕ್ಕೆ ಒಂದು ಹೆಮ್ಮೆ, ಒಂದು ಶಕ್ತಿ. ನಮ್ಮ ಕುಡ್ಲ ನ್ಯೂಸ್ 24/7 ಮಂಗಳೂರು.